ಅರಿಯದೆ ಹೊಳೆದಿದೆ ಕನಸ ಕನ್ನಡಿ ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ. ಮೂವಿ ಹೇಗೆ ಅನಿಸಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಈಗ ಎಲ್ಲ ಕಡೆ ಫೈಟಿಂಗ್ ಮೂವಿ ಆ ಥರನೇ ಇರುವಂಥದ್ದು. ಬಟ್ ನಮಗೆಲ್ಲ ಎಮೋಷನಲ್ ಫೀಲಿಂಗ್ಸ್ ಇರೋ ಮೂವಿ ಇಷ್ಟ ಇರೋದು. ಹಾಗೆ ನಾನು ಜಾಸ್ತಿ ಮೂವಿ ನೋಡಲ್ಲ, ಯಾಕಂದರೆ ಎಲ್ಲದಲ್ಲಿ ಮೂವಿ ಫೈಟಿಂಗ್ಸ್ ಅದೇ ಇರುತ್ತಂತ. ಬಟ್ ಇದ್ರಲ್ಲಿ ಯಾವ ಫೈಟಿಂಗ್ಸ್ ಇಲ್ಲ ಇತ್ತು. ನಮ್ಮದೊಂದು ರಿಯಲ್ ಲೈಫ್ ಒಂಥರ ಕನೆಕ್ಟ್ ಆದಾಗೆ ಒಳ್ಳೆ. ಯಾವ್ದು ಇಷ್ಟ ಆಯ್ತು ಅದು ನಿಮಗೆ? ಭಾವನೆಗಳು ಎಲ್ಲ ಒಟ್ಟು ಚೆನ್ನಾಗಿತ್ತು. ಪ್ರತಿಯೊಂದು ಮ್ಯೂಸಿಕ್ ಕೂಡ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದಕ್ಕೆ ಫೀಲಿಂಗ್ಸ್ ಒಳ್ಳೆ ನಮಗೆ ಒಂದು ಇನ್ವಾಲ್ವ್ ಮಾಡೋಂಗೆ ಆಯಿತು. ಓಕೆ, ಇನ್ನೊಮ್ಮೆ ನೋಡಬೇಕು ಅನ್ಸುತ್ತಾ? ಸರಿ, ಇದರಿಂದ ಜನಕ್ಕೆ ಏನು ಮೆಸೇಜ್ ಕೊಡ್ತೀನಿ ಇದರಿಂದ? ಈಗೆಲ್ಲ ಬೇರೆ ಬೇರೆ ಥರ ಮೂವಿ ಬರ್ತಾ ಉಂಟು, ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಮೂವಿ. ಎಲ್ಲರೂ ಒಂದ್ಸಲ ನೋಡಿ ಖುಷಿ ಪಡಿ, ನಿಮ್ಮವ್ರಿಗೆ ಎಮೋಷನಲ್ ಎಲ್ಲ ಹೊರಗೆ ಬರ್ತದೆ ಅಂತ ಹೇಳಿಕೊಂಡು ಅಷ್ಟೇ. ನಮ್ಮನ್ನು ತುಂಬ ಇನ್ವಾಲ್ವ್ ಮಾಡಿದ್ದು. ಥ್ಯಾಂಕ್ ಯು. ಒಂದೊಳ್ಳೆ ಅದ್ಭುತ ಮೂವಿಯನ್ನು ನಮ್ಮ ಮಯೂರ ಬೆಕ್ಕಲ್ ಅವರು ಮಾಡಿದ್ದಾರೆ. ಅವರ ತಂಡ, ನಮ್ಮ ನಾಯಕರಾದಂಥ ಕಿರಣ್ ಅವರು ಒಂದು ಒಳ್ಳೆ ಮೂವಿ, ಲವ್ ರಿಲೇಟೆಡ್ ಮೂವಿ, ಒಂದು ಅದ್ಭುತವಾದ ಮೂವಿ ಮಾಡಿ ಒಳ್ಳೆ ಸ್ಟೋರಿ, ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ತಂಡಕ್ಕೆ. ವಿಶೇಷವಾಗಿ ಒಂದು ಇದು ಕನ್ನಡಿಗರೊಂದು ಹೆಮ್ಮೆ ಪಡುವಂಥ ಚಲನಚಿತ್ರ. ಯಾಕೆಂತ ಹೇಳಿದರೆ ಭಾವನೆಗಳ ನಡುವೆ ಯಾವ ರೀತಿ ನಾವು ಜೀವನವನ್ನು ಮಾಡ್ಬೋದು, ಇದರಿಂದ ಸಮಾಜಕ್ಕೊಂದು ಸ್ಪಷ್ಟವಾದ ಸಂದೇಶ ಇದೆ ಈ ಚಿತ್ರದಿಂದ ಅಂತ ಹೇಳಿದರೆ. ಹಲವಾರು ಫಿಲ್ಮ್ಗಳಲ್ಲಿ ನಾವು ಫೈಟಿಂಗ್ ಮತ್ತು ಸ್ಟೋರಿ ಈ ರೀತಿ ಇರ್ತದೆ, ಆದರೆ ಇದರಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶ, ಒಂದು ಯಂಗ್ ಜನರೇಷನಿಗೆ ಸ್ಪಷ್ಟವಾದಂತಹ ಒಂದು ಮೋರಲ್ ಅಂತ ಹೇಳುವಂಥ ನಾನು ಇಷ್ಟಪಡ್ತೇನೆ. ಇದನ್ನು ಎಲ್ಲರೂ ನೋಡಬೇಕು ಮಾತ್ರ. ನಾವು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ನೋಡಿ ಇದನ್ನು ಅನುಭವಿಸಿ ಆನಂದ ಪಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಥ್ಯಾಂಕ್ ಯು. ತುಂಬ ಒಳ್ಳೆ ಮೂವಿ. ತುಂಬ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಒಂದು ಮೂವಿಯನ್ನು ಹೇಗೆ ಗೆಲ್ಲಿಸ್ಬೋದು, ಖಾಲಿ ಮ್ಯೂಸಿಕ್ಕು ಮತ್ತು ಆ ಟೋಟಲ್ ಇದು ಸ್ಟೋರಿ ಪ್ಲೇ ಇಟ್ಸ್ ವೆರಿ ನೈಸ್. ಸ್ಕ್ರೀನ್ ಪ್ಲೇ ಸಹ ಸಖತ್ತಾಗಿದೆ. ಮಸ್ಟ್ ವಾಚಬಲ್ ಮೂವಿ. ಒಂದು ಗ್ಯಾರಂಟಿ ಇಮೋಷನ್ಸ್ ತುಂಬ ಚೆನ್ನಾಗಿದೆ. ಕ್ಯಾರಿ ಫುಲ್ ಥ್ರೂ ಔಟ್ ಕ್ಯಾರಿ ಆಗುತ್ತೆ. ಇಟ್ಸ್ ವೆರಿ ನೈಸ್ ಸ್ಟೋರಿ. ಥ್ಯಾಂಕ್ ಯು. ನಾವು ಮೂವಿನ ತುಂಬ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ದೇವೆ. ಹಾಗೆ ಹಾಫಿಂದ ನೆಕ್ಸ್ಟ್ ನಾವು ಕೊನೆವರೆಗೆ ಲಾಸ್ಟ್ ಮೂಮೆಂಟಲ್ಲಂತೂ ತುಂಬ ನಮ್ಮ ಕಣ್ಣಂಚು ದೇವಾಗೋದಂತೂ ಖಂಡಿತವಾಗಿಯೂ. ಹಾಗಾಗಿ ಎಲ್ಲರೂ ಈ ಮೂವಿಯನ್ನು ನೋಡಬೇಕು. ಈ ಮೂವಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ತುಂಬ ಮುಂದೆ ಭವಿಷ್ಯ ಚೆನ್ನಾಗಿರಬೇಕು ಅಂತ ನಾವು ಆಶಿಸ್ತೇವೆ. ಮತ್ತು ಇನ್ನೂ ಹೆಚ್ಚಿನ ಮೂವಿ ಓಡಲಿ, ಫುಲ್ ಸಕ್ಸಸ್ ಕಾಣಬೇಕು ಅಷ್ಟು ನಮ್ಮ ಒಪಿನಿಯನ್. ಥ್ಯಾಂಕ್ ಯು. ನಮಗಂತೂ ಲಾಸ್ಟ್ ನನಗೊಂದು ಒಳ್ಳೆ ಸಸ್ಪೆನ್ಸ್ ಆಗಿತ್ತು. ಮತ್ತು ಅಂದರೆ ಫಸ್ಟ್ ಹಾಫಲ್ಲಿ ಒಂದು ಸ್ಟೋರಿ ಇದೆ, ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ. ಬಟ್ ಲಾಸ್ಟ್ ತನಕ ನನಗೆ ಬೋರಿಂಗ್ ಅನಿಸಲಿಲ್ಲ. ಒಳ್ಳೆ ಚೆನ್ನಾಗಿತ್ತು. ಹಾಗೆ ನಮ್ಮ ಊರಿನ ಪ್ರತಿಭೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಏನು ಮೆಸೇಜ್ ಕೊಡಬೇಕು ಅಂದರೆ ಎಲ್ಲರೂ ನೋಡಿ ಈ ಮೂವಿನ ಭಾಳ ಚೆನ್ನಾಗಿದೆ. ಅಂದರೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ಒಳ್ಳೆ ರೀತಿ ಮಾಡಿದ್ದಾರೆ. ಹಾಗೆ ಒಳ್ಳೆ ಸಸ್ಪೆನ್ಸ್ ಮೂವಿ ಕೂಡ. ನೆಕ್ಸ್ಟ್ ಮುಂದೆ ಕೂಡ ಹೀಗೆ ಎಲ್ಲ ಬೆಳೀಲಿ ಅಂತ ನಮ್ಮದು ಆಶೆ. ನಿಮಗೆ ಆ್ಯಕ್ಟಿಂಗಲ್ಲಿ ಯಾರು ಖುಷಿ ಆಯಿತು? ಆ್ಯಕ್ಟಿಂಗ್ ಯಾವುದನ್ನು ತಗೊಳ್ತೀನಿ ಚೆನ್ನಾಗಿ? ಆ್ಯಕ್ಟಿಂಗ್ ನೋಡಿದ್ರೆ ಎಲ್ಲರದ್ದು ಚೆನ್ನಾಗಿತ್ತು. ಬಟ್ ನನಗೆ ಸ್ಪರ್ಶ ಅವ್ರದ್ದು ಇಷ್ಟ ಆಯಿತು. ಹಾಗೆ ಸ್ಪರ್ಶ ಅವರೇ ಅವನಿಗೆ ಸಿಗಬೇಕು. ಇದೊಂಥರ ರಾಧಾಕೃಷ್ಣ ಸ್ಟೋರಿ ಥರನೇ ಇದೆ. ಲಾಸ್ಟಿಗೆ ನೋಡಿದಾಗ ಲಾಸ್ಟಿಗೆ ಗೊತ್ತಾಗುತ್ತೆ ರಾಧಾಕೃಷ್ಣ ಸ್ಟೋರಿ ಥರನೇ. ಬಟ್ ಚೆನ್ನಾಗಿತ್ತು, ಒಳ್ಳೆ ಮೂವಿ. ಹಾಗೆ ನಮ್ಮೂರಿನವರು ಮಾಡಿದ್ದು ಅಂತ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ಹಾಗೆ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಸ್ಟೋರಿ, ಖುಷಿ ಆಯಿತು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯವರು ತುಳು ಬಿಟ್ಟು ಬೇರೆ ಯಾವುದು ನೋಡೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಎಲ್ಲ ಒಳ್ಳೇದಿತ್ತು. ಅಂದರೆ ಒಂಥರ ಡಿಫ್ರೆಂಟ್ ಸ್ಟೋರಿ, ಖುಷಿ ಆಯಿತು ನೋಡಿ. ಬೇಜಾರು ಆಯಿತು. ಅದನ್ನು ಯಾವುದನ್ನಾಗಲಿ ನೀವು ಚೂಸ್ ಮಾಡಿಕೊಂಡ್ರಿ? ಆ್ಯಕ್ಟ್ ಮಾಡಿದ್ದೀರಾ, ಮ್ಯೂಸಿಕ್ ಮಾಡಿದ್ದೀರಾ? ಯಾವುದನ್ನು ನಿಮಗೆ ಖುಷಿ ಆಯಿತು? ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಯಾರ್ದು ನಿಮಗೆ ಖುಷಿ ಆಯಿತು? ಎಲ್ಲರದ್ದು ಸೂಪರ್ ಆಗಿದೆ ಆ್ಯಕ್ಟಿಂಗ್. ಅದೇನು ಮೆಸೇಜ್ ಏನು ಕೊಡ್ತೀರಿ ಜನಕ್ಕೆ? ಏನಿಲ್ಲ, ಚೆಂದಾಗಿದೆ. ಆಲ್ ದ ಬೆಸ್ಟ್. ಇನ್ನು ಹೀಗೆ ಒಳ್ಳೊಳ್ಳೆ ಮೂವಿ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಅರಿಯದೆ ಹೊಳೆದಿದೆ ಕನಸ ಕನ್ನಡಿ ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ.